a beautiful idea of creating happiness. ಅದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಲಿಂಗನ ಲೇಬರ್ ಕೊಡಲಿಲ್ಲ, ಸ್ಕಿಲ್ಡ್ ಲೇಬರ್ ಕೊಡಲಿಲ್ಲ, ಬಟ್ ವಾಲಂಟಿಯರ್ಸ್ ಎಲ್ಲ ವಾಲಂಟಿಯರ್ಸ್. ಕೊಟ್ಟದ ಅದೇ ಎದುರುಡ್ಕ ಇನ್ನೊಂದು ಇದು ಕಾಂತ್ಯ ವಿಶ್ವ ವಿಮೋಹನಂ ಪಶುಪತಿಂ ಮೃತ್ಯುಂಜಯಂ ಭಾವೆ ಮಹಾಲಿಂಗೇಶ್ವರಸ್ಯ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು ಅನುಸ್ವಾಧೀಷ್ಟ ಸಿದ್ಧರು. ಜ್ಯೋತಿರ್ನಮೋಸ್ತುತೆ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಷ್ಟು ವರ್ಷ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ
ಬಂದೇ ಬಿಟ್ಟರು ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ರಮೇಶ್ ಅರವಿಂದ್ ಅವರನ್ನ ಸ್ವಾಗತಿಸೋಣ. ರಮೇಶ್ ಅರವಿಂದ್ ಇನ್ನೂ ಜೋರಾಗಿ. ನಮ್ಮ ಮಹಾಲಿಂಗೇಶ್ವರನ ಆಶೀರ್ವಾದದ ಡೈಮಂಡ್ಸ್ ನ ಹೊಸ ರೂಪದ ಅನಾವರಣ ಮಾಡೋದಕ್ಕಿದ್ದಾರೆ. ದಕ್ಷಿಣ ಭಾರತದ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾದ ಕನ್ನಡದ ಖ್ಯಾತ ನಟ ಅವರ ಮೂಲಕ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ನಿಮ್ಮ ಮುಂದೆ, ಇದು ಇಡೀ ಕಟ್ಟಡವೇ ಈ ರೀತಿ ನಿಮ್ಮ ಮುಂದೆ ಪ್ರಸ್ತುತವಾಗುವ ಒಂದು ಹೊಸ ವಿಧಾನ. ಬಹುಶಃ ಪುತ್ತೂರಿನ ಮಟ್ಟಿಗೆ ಇದು ನಭೂತೋ ಅನ್ಬಹುದು. ಎಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಇದು ನಿಮ್ಮ ಮುಂದೆ ಇನ್ನೂ ಜೋರಾದ ಚಪ್ಪಾಳೆ. ಡೋಂಟ್ ಸ್ಟಾಪ್. ನಮ್ಮ ಶ್ರೀ ರಮೇಶ್ ಅರವಿಂದ್ ಅವರನ್ನ ಕೇಳಿಕೊಂಡು ಸೈಲೆನ್ಸ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಲ್ಲಿಗೆ ಒಟ್ಟಿಗೆ ಹಾಕಿ ಚೆಲ್ಲಿ ಮೇಲೆ ಇಟ್ಬಿಡಿ. ಹಾಕಿ ಅದರೊಳಗೆ ನಿಮ್ಮೆಲ್ಲರ ಅಪರಂಜಿ ರೂಫ್ ಗಾರ್ಡನ್ ನಲ್ಲಿ ಮುಂದುವರಿಸೋದಕ್ಕೆ ನಮ್ದು ಆ್ಯಕ್ಚುಲ್ ನ್ಯಾಚುರಲ್ ಡೈ. ಸೊ ಇದು ಟೆಸ್ಟಿಂಗ್ ಇದೆ ರಿಪೋರ್ಟ್ ಕೇಬಲ್ ಯಾಕಂದ್ರೆ
ಇಲ್ಲಿನೂ ಕೊಕ್ಕಿ, ಸೊ 2 ಗಿಳಿ ಬೆನ್ನು ಹಾಕ್ಕೊಂಡಿದೆ. ಸೊ ದಿಸ್ ಇಸ್ ಗಿಳಿ ಓಲೆ, ದಕ್ಷಿಣ ಕನ್ನಡದ ಸ್ಪೆಷಲ್. ಬ್ಯಾಕ್ ಟು ಬ್ಯಾಕ್ ಈ ಗಿಳಿ, ಇದು ಹಾ. ಬೀಕು ಅದು ಬೀಕು. ಹಾಂ, ಅಲ್ಲಿ ತೋರಿಸ್ತಾರೆ. ಗಿಳಿ ಓಲೆ. ಗಿಳಿ ಓಲೆ. ಸಂಪಾದನೆ ಮಾಡೋದಲ್ಲಿ ಒಂದು ಪೋರ್ಷನ್ನ ಹೂಡಿಕೆ ಮಾಡಬೇಕು, ಸೇವ್ ಮಾಡಬೇಕು ಅಂತ ಹೇಳ್ಕೊಟ್ರು. ಆ ಸೇವ್ ಮಾಡೋದು ಅನ್ನೋದು ನಮ್ಮೆಲ್ಲರ ಇನ್ ಆಲ್ ಕಲ್ಚರ್ಸ್ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಸೇವ್ ಮಾಡೋಕ್ಕೆ ಬೆಸ್ಟ್ ವೇ ಯಾವುದು? ನೀವು ಪಾರಂಪರಿಕ ನೋಡ್ಕೊಂಬಂದರೆ ಈವನ್ ಎಕನಾಮಿಕ್ಸ್ ವೈಸ್, ಈಗ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯ್ತಲ್ಲ, ಇಲ್ಲಿ ಯಾರು ಸ್ಟಾಕ್ ಮಾರ್ಕೆಟ್ ಡೀಲ್ ಮಾಡ್ತಿರೋ ನಮಗೆಲ್ಲ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕು ಅಲ್ವಾ? ಬಹುತೇಕ ಜನ ಅಂತಿದ್ದಾರೆ. ಕೆಲವ್ರದ್ದು ಮಾತ್ರ ಬ್ಯಾಲೆನ್ಸ್ ಆಯಿತು, ಯಾಕಂದರೆ ಅವರು ಗೋಲ್ಡು ಅದ್ರಲ್ಲಿ ಸ್ವಲ್ಪ ಹಾಕಿದ್ರು, ಅದು ಇಟ್ ಟುಕ್ ಕೇರ್ ಆಫ್ ದಟ್ ಬ್ಯಾಲೆನ್ಸ್. ಹಾಗಾಗಿ ಎಕನಾಮಿಕ್ ವೈಸ್ ಆಲ್ಸೋ ನಿಮಗೆ ಸೇವಿಂಗ್ ಅಂತ ಬಂದಾಗ ಒಂದು ಶಾಕ್ ಅಬ್ಸಾರ್ಬರ್ ಕಾನ್ಸ್ಟೆಂಟ್ ಆಗಿ ಎಲ್ಲ ಕಡೆ ಏನಾಗುತ್ತೆ, ದುಡ್ಡು ಇನ್ಫ್ಲೇಷನಿಂದ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಾನೇ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಇರೋದು ಗೋಲ್ಡ್ಗೆ. ಹಾಗಾಗಿ ಗೋಲ್ಡ್ ವಾಸ್ ಆಲ್ವೇಸ್ ಒಂದು ಕಡೆ ಆ ಸೇವಿಂಗ್, ಅದು ಆಯಿತಾ. ಅಫ್ಕೋರ್ಸ್ ಆ್ಯಂಡ್ ಇಟ್ಸ್ ಆಲ್ಸೋ ಬ್ಯೂಟಿಫುಲ್ ಅಲ್ವಾ? ಇದಕ್ಕಿಂತ ಒಂದು ಸೌಂದರ್ಯ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಇನ್ನೇನಿದೆ? ಆ ಕಾಲದ ರಾಣಿಯರಿಂದ ಈ ಕಾಲದ ಐಶ್ವರ್ಯ ರಾಯ್ವರೆಗೂ ನಾವು ನೋಡಿದಂಥ ಎಲ್ಲ ಚಿತ್ರಗಳು, ಅವ್ರು ಹಾಕೊಂಡಿರೋ ಆಭರಣಗಳು ನಮ್ಮ ಕಣ್ಣನ್ನು ಸೆಳೆಯುತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಏನು ಹೇಳ್ತೀಯದು, ಸೇಫ್ ಆ್ಯಂಡ್ ಸೌಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಸೇಫ್ ಆ್ಯಂಡ್ ಸೌಂಡ್ ಆ್ಯಂಡ್ ಸೌಂದರ್ಯ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ಅನಿಸುತ್ತೆ. ಅಂಥ ಬ್ಯೂಟಿಫುಲ್ ಗೋಲ್ಡನ್ನು ಇವರು ಪ್ರಾಡಕ್ಟ್ ಆಗಿಟ್ಟಿದ್ದಾರೆ. ಸೊ ಐ ವಾಸ್ ಅಟ್ರಾಕ್ಟೆಡ್ ಟು ಆಲ್ ದಿಸ್. ದಟ್ ಇಸ್ ವೈ ಐ ಬಿಕೇಮ್ ದ ಬ್ರ್ಯಾಂಡ್ ಅಂಬಾಸಿಡರ್. ಇವ್ರು ಕಟ್ಟಿರುವಂಥ ಕನಸುಗಳು 5,000 ಕೋಟಿ, ಅದು ಬಿಸ್ನೆಸ್ ಒಂದು ಕಡೆ. ಇನ್ನೊಂದು ಕಡೆ ಆ ಬ್ಯೂಟಿಫುಲ್ ಐಡಿಯಾ ಆಫ್ ಕ್ರಿಯೇಟಿಂಗ್ ಹ್ಯಾಪಿನೆಸ್, ಅದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಈ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೇಗೆ ಮಾಡೋದು ಸರ್? ನಾವೆಲ್ಲರೂ ಏನಕ್ಕೆ ಓದಾಡ್ತಾ ಇದ್ದೀವಿ? ಅದು ಯಾವುದೋ ಸ್ಕೂಲ್ಗೆ ಹೋಗ್ತೀವಿ, ಆಮೇಲೆ ಕಾಲೇಜ್ಗೆ ಹೋಗ್ತೀವಿ, ಯಾವುದೋ ಕೆಲಸ ಸೇರ್ಕೊಳ್ತೀವಿ, ಒದ್ದಾಡ್ತೀವಿ, ಮದುವೆ ಎಲ್ಲ ಆಯಿತು. ಕೊನೆಗೆ ಏನದು? ಕೊನೆಗೆ ಏನನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ? ವಿ ವಾಂಟ್ ಟು ಬಿ ಹ್ಯಾಪಿ, ಅಷ್ಟೇ ಅದು. ನೀವು ಉಪನಿಷತ್ ನೋಡಿ, ಬುದ್ಧನ ಕಥೆಗಳು ನೋಡಿ, ಕೊನೆಗೆ ಎಲ್ಲರೂ ಏನು ಹೇಳಿದ್ರು? ಹೌ ಟು ಅವಾಯ್ಡ್ ಪೇಯ್ನ್. ನೋವಿಂದ ನಾವು ದೂರ ಇರಬೇಕು, ಹೆಂಗಾರು ಖುಷಿಯಾಗಿರೋ. ಅದಕ್ಕೆ ಎಲ್ಲರೂ ಓದಾಡ್ತಾ ಇದ್ದೀವಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಅಬೌಟ್. ಅದನ್ನು ಇವರು ಟ್ರೈ ಮಾಡ್ತಾ ಇದ್ದಾರೆ ಇನ್ ದರ್ ಓನ್ ವೇ. ಆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೆಂಗಾಗುತ್ತೆ? ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಅಲ್ಲ ಹುಡುಗ ಸ್ಟೂಡೆಂಟಿಗೆ ಎದ್ದ, ಸರ್ ವೇರ್ ವಿಲ್ ಐ ಗೆಟ್ ಹ್ಯಾಪಿನೆಸ್ ಸರ್, ವೇರ್ ಕ್ಯಾನ್ ಐ ಫೈಂಡ್ ಸರ್ ಅಂದ. ನಾನು ಹೇಳಿದೆ, ಇಲ್ಲಪ್ಪ ಇಲ್ಲಿಂದ ಅಲ್ಲಿ ಎದುರುಗಡೆ ಹೋಗೋಲ್ಲ, ಮೆಟ್ರೋ ಸ್ಟೇಷನ್ ಇದೆ, ಸ್ಟ್ರೈಟಾಗಿ ತೊಗೊಂಡು ಹೊರಯನ್ ಮಾಲ್ಗೆ ಹೋಗು, ಅದು 3rd ಫ್ಲೋರಲ್ಲಿ ಫುಡ್ ಕೋರ್ಟ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಅಂಗಡಿ ಇದೆ, ಅಲ್ಲಿ ಮಾರ್ತಾರಂತೆ, ಹೋಗಿ ತಗೋ ನೀನು ಅಂತ. ಎಲ್ಲಿ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಸರ್? ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ? ಹ್ಯಾಪಿನೆಸ್ ಅಲ್ಲಿ ಸಿಗುತ್ತೆ. ಅವನು ನನ್ನ ಬಾಯ್ ಫ್ರೆಂಡ್ ಆದರೆ ಸಿಗುತ್ತೆ, ಇಷ್ಟು ದುಡ್ಡು ನನ್ನ ಬ್ಯಾಂಕಲ್ಲಿ ಇದ್ದರೆ ಸಿಗುತ್ತೆ, ಇವಳನ್ನ ಮದುವೆ ಆಗಿದ್ರೆ ಸಿಗುತ್ತೆ, ಸಿಗಲ್ಲ. ಹ್ಯಾಪಿನೆಸ್ ಎಲ್ಲೋ ಇದೆ ಅಂತ ಹುಡ್ಕೊಂಡು ಹೋದ್ರೆ ಸಿಗಲ್ಲ. ಇಲ್ಲೇ ಸಿಗ್ಬೇಕು ಸರ್, ಈಗ ಸಿಗ್ಬೇಕು ಸರ್, ನೀವೆಲ್ಲಿದ್ರು ಅಲ್ಲಿ ನೀವು ಖುಷಿಯಾಗಿರ್ಬೇಕು ಸರ್. ಇದು ಹೇಗೆ ಸಾಧ್ಯ? ನನ್ನ ಮಗಳು ಹೇಳಿದ್ರು, ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ ಡ್ಯಾಡಿ, ಐ ವಾಂಟ್ ಟು ಗೋ ಟು ಅದೇನದು ಜಾರ್ಜಿಯಾ ಫಾರ್ ಅ ಹಾಲಿಡೇ. ಐ ಸೆಡ್, ಹೌ ವಿಲ್ ಜಾರ್ಜಿಯಾ ಸಾಲ್ವ್ ಯುವರ್ ಪ್ರಾಬ್ಲಮ್? ನೀವು ಇಲ್ಲಿಂದ ಊಟಿಗೆ ಹೋದರೆ, ಕೊಡೈಕೆನಾಲ್ಗೆ ಹೋದರೆ, ನ್ಯೂಜಿಲ್ಯಾಂಡ್ಗೆ ಹೋದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀವು ಖುಷಿಯಾಗಿರ್ತೀರಾ, ನಿಮಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಡೌಟು. ಯಾಕೆ ಗೊತ್ತಾ? ನಿಮ್ಮ ಜೊತೆ ನೀವು ಹೋಗಿರ್ತೀರ, ರಮೇಶ್ ಅರವಿಂದ್ ಜೊತೆ ರಮೇಶ್ ಅರವಿಂದ್ ಇರ್ತಾನೆ, ಅವ್ನು ಎಲ್ಲೋದ್ರೂ ಇರ್ತಾನೆ, ಚಂದ್ರಮಂಡಲಕ್ಕೆ ಹೋದ್ರೂ ಇರ್ತಾನೆ. ಸೊ ರಮೇಶ್ ಅರವಿಂದ್ ಜೊತೆ ಸಂತೋಷವಾಗಿಲ್ಲ ಅಂದರೆ ಅವನು ಎಲ್ಲೋದ್ರೂ ಸಂತೋಷವಾಗಿರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನೀವು ಸಂತೋಷವಾಗಿರಬೇಕು. ಇಫ್ ಯು ವಾಂಟ್ ಟು ಕ್ರಿಯೇಟ್ ಹ್ಯಾಪಿನೆಸ್, ಪ್ಲೀಸ್ ಅಕ್ಸೆಪ್ಟ್ ಯುವರ್ ಸೆಲ್ಫ್. ನೀವು ನಿಮ್ಮ ಕೊರತೆಗಳು, ನಿಮ್ಮ ತಪ್ಪುಗಳು ಎಲ್ಲದರ ಜೊತೆ ನಿಮ್ಮನ್ನು ನೀವು ಸ್ವೀಕರಿಸಲಿಲ್ಲ ಅಂದರೆ ಹ್ಯಾಪಿನೆಸ್ ವಿಲ್ ಜಸ್ಟ್ ಇಲ್ಯೂಡ್ ಯು. ಅದಕ್ಕೆ ಹುಡುಕ್ತಾ ಇರ್ತೀವಿ, ಅಲ್ಲಿ ಹೋದ್ರೆ ಸಿಗುತ್ತೆ, ಇವತ್ತು ಬೋನಸ್ ಬಂದ್ಬಿಡುತ್ತೆ ಈ ಸಲ, ನಾನು ಹ್ಯಾಪಿಯಾಗಿರ್ತೀನಿ. ನೋ. ಹಾಗಾಗಿ ಇಟ್ಸ್ ಅಬೌಟ್ ಅಕ್ಸೆಪ್ಟಿಂಗ್ ಯುವರ್ ಸೆಲ್ಫ್. ಐ ಆಮ್ ಓಕೆ ಅನ್ನೋದು ಇಟ್ ವಿಲ್ ಕ್ರಿಯೇಟ್ ಹ್ಯಾಪಿನೆಸ್. ನಾವು 9th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಬುಕ್ಕಲ್ಲಿ ಹೇಳೋರು,
ನಮ್ಮೆಲ್ಲರ ಲೈಫ್ ಹೆಂಗೆ ಶುರು ಆಗುತ್ತೆ ಅಂದರೆ ಫಸ್ಟು ನಮ್ಮೆಲ್ರಿಗೂ ಸರ್ ಈ ವಯಸ್ಸಲ್ಲಿ ನಾಟ್ ಮೈ ಏಜ್ ಅಥವಾ ಈ ವಯಸ್ಸಲ್ಲಿ ಐ ಆಮ್ ಓಕೆ, ನಾನು ಸೂಪರ್ ಗುರು, ಪ್ರಪಂಚದಲ್ಲಿ ಎಲ್ಲ ಫೂಲ್ಸ್, ಬೇರೆ ಯಾರಿಗೂ ತಲೆನೇ ಇಲ್ಲ, ನಾನು ದಾದಾ, ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅಂತ ಲೈಫ್ ಶುರು ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಸರಿ ಇದ್ದಾರೆ, ನಾನೇ ಲೂಸು, ನಾನು ಸ್ವಲ್ಪ ತಿಕ್ಳು, ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ ಅಂತ ಒಂದು ಹಂತಕ್ಕೆ ಬರ್ತೀರಾ. ಇನ್ನೂ ಸ್ವಲ್ಪ ವಯಸ್ಸಾದ್ಮೇಲೆ ಅವರು ಸರಿ ಇಲ್ಲ, ನಾನು ಸರಿ ಇಲ್ಲ ಕಣೋ, ಅವರು ಫ್ರಾಡು, ನಾನು ಫ್ರಾಡು, ಇಬ್ಬರು ಸರಿ ಇಲ್ಲ ಅಂತ ಒಂದು ಡಿಸಲ್ಯೂಷನ್ಮೆಂಟ್ ಬರ್ತೀವಿ. ಡಿಸಲ್ಯೂಷನ್ಮೆಂಟ್, ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ. ನಂತರ ಒಂದು ಪಕ್ವ ಬಂದಮೇಲೆ ಒಂದು ಹಂತಕ್ಕೆ ಬರ್ತೀವಿ, ವೇರ್ ವಿ ಸೇ ಐ ಆಮ್ ಓಕೆ, ಯು ಆರ್ ಆಲ್ಸೋ ಓಕೆ. ನೀವು ಸಾಲಿಡ್ ಸರ್, ನೀವು ಸೂಪರ್ ಸರ್, ನೀವು ಸೂಪರ್ ಸ್ಟಾರ್ ಸರ್, ನಾನು ಓಕೆ ಸರ್, ನಿಮ್ಮಲ್ಲೇನು ತಪ್ಪಿಲ್ಲ ಸರ್, ನನ್ನಲ್ಲಿ ಏನು ತಪ್ಪಿಲ್ಲ ಗುರು. ಅವ್ನು ಮಾಡ್ತಿರೋದು ಅವನಿಗಿರೋ ಸಮಸ್ಯೆಗಳಿಗೋಸ್ಕರ, ಅದನ್ನು ನಾನು ಜಡ್ಜ್ ಮಾಡೋಕ್ಕಾಗಲ್ಲ, ನೀನು ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವನಿಗಿರೋ ಕಾರಣಗಳು ಅವನಿಗೆ ಗೊತ್ತು. ನಾನು ಒಂದು ವಿಷಯವನ್ನು ಯಾಕೆ ಮಾಡ್ತಾಯಿದ್ದೀನಿ, ನಾನು ಯಾಕೆ ಈ ಹುಚ್ಚನ ಥರ ಆಡ್ತೀನಿ ಅಂತ ನನಗೆ ಗೊತ್ತು, ನನ್ನಲ್ಲಿರೋ ಕಾರಣಗಳು. ಹಾಗಾಗಿ ಒಬ್ಬರನ್ನ ಒಬ್ಬರು ಕಂಪೇರ್ ಮಾಡಿದೆ, ಕಂಪ್ಲೇಂಟ್ ಮಾಡಿದೆ, ಐ ಆಮ್ ಓಕೆ, ಯು ಆರ್ ಓಕೆ, ದ ಹೋಲ್ ವರ್ಲ್ಡ್ ಇಸ್ ಓಕೆ ಅಂತ ಒಬ್ಬರನ್ನ ಒಬ್ಬರು ಒಪ್ಕೊಂಡ್ಬಿಟ್ರೆ ದ್ಯಾಟ್ ಇಸ್ ವೇರ್ ಯು ಕ್ರಿಯೇಟ್ ಹ್ಯಾಪಿನೆಸ್. ಗಂಡ ಹೆಂಡತಿ ಮಧ್ಯೆ, ಅಣ್ಣ ತಮ್ಮನ ಮಧ್ಯೆ, ಅಪ್ಪ ಮಗನ ಮಧ್ಯೆ ಅಷ್ಟೇ ಸರ್ ಅದು. ಐ ಆಮ್ ಓಕೆ, ಯು ಆರ್ ಓಕೆ ಡಾರ್ಲಿಂಗ್, ವಿ ಆರ್ ಬೋತ್ ಓಕೆ, ದ ವರ್ಲ್ಡ್ ಇಸ್ ಓಕೆ. ಸಹ ಬಾಳ್ವೆ, ಲೆಟ್ಸ್ ಜಸ್ಟ್ ಕನೆಕ್ಟ್. ಈ ಕನೆಕ್ಷನ್ ಪ್ಯೂರ್ ಆಗಿದ್ದಾಗ ಇಬ್ಬರಲ್ಲೂ ಒಬ್ಬರು ಅವರೆಲ್ಲ ಕೊರತೆಗಳು ಓಕೆ, ನಾನು ಪರ್ಫೆಕ್ಟ್ ಅಲ್ಲಪ್ಪ, ನಾನು ಅವನಷ್ಟೇ ಇಂಪರ್ಫೆಕ್ಟು, ಏನೋ ಅದೃಷ್ಟ ಚೆನ್ನಾಯಿತು, ಕೆಲವು ವಿಷಯಗಳು ನಾನು ಸರಿಗಾಗ್ಬಿಟ್ಟಿದೆ, ನನಗಿಂತ ಪ್ರತಿಭಾವಂತ ಅವನು, ನನಗೆ ವೇದಿಕೆ ಸಿಕ್ಕಿದೆ, ಮೈಕ್ ಸಿಕ್ಕಿದೆ, ಮಾತಾಡ್ತಾ ಇದ್ದೀನಿ, ನನಗಿಂತ ಚೆನ್ನಾಗಿ ಅವ್ನು ಮಾತಾಡ್ತಾನೆ, ನನಗಿಂತ ಒಳ್ಳೆ ಥಾಟ್ಸ್ ಅವನಿಗಿದೆ, ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ, ಅದೇ ಸತ್ಯ. ಹಾಗಾಗಿ ಇದನ್ನು ಒಪ್ಕೊಂಡು ಆಸ್ ಲಾಂಗ್ ಆಸ್ ಯು ಆರ್ ಹಂಬಲ್ ಆ್ಯಂಡ್ ಅಕ್ಸೆಪ್ಟ್ ಆಲ್ ಆಫ್ ಅಸ್ ಆರ್ ಈಕ್ವಲ್, ಯು ವಿಲ್ ಕ್ರಿಯೇಟ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್. ಈ ಮುಳಿಯಾದ ಈ ಅಮೋಘವಾದ ಈ ಸ್ಲೋಗನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ನ ಜೊತೆಗಿರೋಣ. ನಾವು ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ, ಇನ್ನೊಬ್ಬರ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಮೇಕ್ ಇಟ್ ಜಸ್ಟ್ ಅ ಹ್ಯಾಪಿಯರ್ ವರ್ಲ್ಡ್. ಥ್ಯಾಂಕ್ ಯು. ಅದು ಏರ್ಪೋರ್ಟ್ ಹುಡುಗ ಒಬ್ಬ ಹಿ ಜಸ್ಟ್ ರಿಮೈಂಡೆಡ್ ಮಿ ಆಫ್ ದ ಸ್ಟೋರಿ. ನಾನು ಬಂದಾಗ ಸರ್ ನನಗೆ ನಾನು ನನ್ನ ಮಗ ನಮ್ಮ ಮಕ್ಕಳೆಲ್ಲ ಚೆನ್ನೈಗೆಲ್ಲ ಹೋಗಿದ್ದೀವಿ, ವಾಪಸ್ ಬರ್ತಾಯಿದ್ದೀವಿ. ವೇಲೂರು ಹತ್ರ ಒಂದು ಯಾವುದೋ ಒಂದು ಸೌತ್ ಇಂಡಿಯನ್ ವೆಜಿಟೇರಿಯನ್ ಅಂಗಡಿ, ಎಲ್ಲರೂ ಫುಲ್ ಬಾರಿಸ್ಬಿಟ್ಟಿದ್ದೀವಿ ಊಟ, ಎಲ್ಲರೂ ತಿಂದಾಯಿತು. ತಿಂದು ಎಲ್ಲ ವೆರಿ ಹ್ಯಾಪಿ ವಿತ್ ದ ಫುಡ್. ಕಾರಲ್ಲಿ ಹೊರಡ್ತಾ ಇದ್ದೀವಿ ರೀ, ಇನ್ನೇನೊಂದು 5 ನಿಮಿಷ ಕೊಡೋಗಿಲ್ಲ. ನನ್ನ ಮಗ ಹೇಳ್ತಾನೆ, ಮುಂದೆ ಒಂದು ಕಾಫಿ ಡೇ ಬರುತ್ತೆ, ನಿಲ್ಲಿಸಿ ಕಾಫಿ ಕುಡಿಯೋಣ ಅಂದ. ಅಷ್ಟಲ್ಲಿ ಹಿಂದೆ ಇರೋರೇ, ಈಗ ತಾನೇ ಊಟ ಮಾಡಿದ, ಕಾಫಿ ಯಾಕ ತಲೆ ಇದೆಯಾ ಅಂತ ಬೈದರು. ದೊಡ್ಡ ಜಗಳ ಶುರುವಾಗೋಯ್ತು ಕಾರ್ ಒಳಗೆ ಒಂದು ಕಾಫಿಗೋಸ್ಕರ. ನಾನು ಹೇಳಿದೆ, ಸುಮ್ಮನಿರ್ರಿ ರೀ, ಸುಮ್ಮನೆ ಕಾರಲ್ಲಿ ಜಗಳ ಮಾಡಬೇಡಿ ಅಂಥೇಳಿ ಸೈಲೆಂಟಾಗಿ ಹೋಗ್ತಿದ್ದೀವಿ ರೀ. ಒಂದು 45 ಮಿನಿಟ್ಸ್ ಆಗಿಬಿಟ್ಟಿದೆ. ಆಮೇಲೆ ಅವರೇ ಹಿರಿಯರು ಹೇಳಿದ್ರು, ಪಕ್ಕದಲ್ಲಿ ಕಾಫಿ ಡೇ ಇದೆ, ಬೇಕಾದ್ರೆ ನಿಲ್ಲಿಸಿ ಕಾಫಿ ಕುಡಿ ಅಂತ. ಎಲ್ಲರೂ ಕೆಳಗೆ ಇಳಿದ್ವಲ್ಲ ಸರ್, ನಾವೆಲ್ಲ ರೆಸ್ಟೋರೆಂಟ್ಗೆ ಹೋದರೆ ಈ ಹುಡುಗ ರೆಸ್ಟ್ ರೂಮ್ಗೆ ಓಡೋಗ್ತಿದ್ದಾನೆ ಸರ್. ಅವನು ಕಾಫಿ ಡೇಗೆ ಹೋಗಬೇಕು ಅಂತ ಹೇಳಿದ್ದು ಕಾಫಿಗೋಸ್ಕರ ಅಲ್ಲ, ಹಿ ವಾಂಟೆಡ್ ಟು ಯೂಸ್ ದ ರೆಸ್ಟ್ ರೂಮ್. ಅದನ್ನು ಅರ್ಥ ಮಾಡ್ಕೊಳ್ದೆ ನಾವೇನು ಮಾಡಿದ್ದೀವಿ, ಅವನ್ನ ಕೆಳಗೆ ತಳ್ಳಿ 45 ಮಿನಿಟ್ಸ್ ಆ ಹುಡುಗ ಆ ಹಿಂಸೆನ ತಡ್ಕೊಂಬಂದಿದ್ದಾನೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಜೊತೆಗಿರೋರ್ಬೋದು, ಅವರು ಹೇಳ್ತಿದ್ದಾರಲ್ಲ ಅದಲ್ಲ ಮುಖ್ಯ, ಅದರ ಹಿಂದೆ ಇನ್ನೇನೋ ಇದೆ. ದಯವಿಟ್ಟು ಅದು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು ಸರ್. ವಿ ಆರ್ ಆಲ್ ಲಾಸ್ಟ್ ಇನ್ ದ ವರ್ಡ್ಸ್. ಹೆಂಡತಿ ಬೈದ್ಲು, ಅದು ಮಾತ್ರ ನಮ್ಮ ತಲೆಗೆ ಹತ್ತು ನಾವು ಗುರ್ರಂಬಿಡ್ತೀವಿ. ಅದು ಯಾಕೆ ಬೈದ್ಲು, ನಾನೇನು ಮಾಡಿದೆ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ ಸರ್. ವಿ ಶುಡ್ ಗೋ ಬಿಯಾಂಡ್ ವರ್ಡ್ಸ್. ಈ ಪದಗಳ ಹಿಂದೆ ಒಂದು ಕಮ್ಯುನಿಕೇಷನ್ ಇದೆಯಲ್ಲ, ಈ ಸೂಕ್ತವಾದ ಒಂದು ಕಮ್ಯುನಿಕೇಷನ್, ಇದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನ, ನಮ್ಮ ಸಂಬಂಧಗಳು. ಅದರ ಕಡೆ ಗಮನ ಕೊಡೋಣ. ಇಷ್ಟು ಸಮಯ 81 ವರ್ಷಗಳ ಕಾಲ ನಮ್ಮನ್ನು ಪೋಷಿಸಿ ಬೆಳೆಸಿ ನಮ್ಮ ಆಭರಣಗಳನ್ನು ಖರೀದಿಸಿ ಸಂತಸಪಟ್ಟು ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂತಹ ನಮ್ಮ ಗ್ರಾಹಕ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಂಬತ್ತೊಂದು ವರ್ಷ ಹಿಂದೆ ಮುಳಿಯ ಕೇಶವ ಭಟ್ ಅವರು ಅಜ್ಜ ಇಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅದಕ್ಕಿಂತಲೂ ಮೊದಲು ನಮ್ಮ ಅಪ್ಪನ ಹತ್ರ ಈಗಲೂ ಒಂದು ಪುಸ್ತಕ ಇದೆ. ನಿಮಗೆ ಹಿನ್ನೆಲೆ ಹೇಳೋದಾದರೆ 1933
ರಾಷ್ಟ್ರೋತ್ಥಾನ ಪರಿಷತ್ತಿನ ರಾಷ್ಟ್ರಬಂಧು ಅಂತೇಳುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಒಂದು ಪೇಜಿನ ಆ್ಯಡ್ ಇದೆ, ಮುಳಿಯ ತಿಮ್ಮಪ್ಪಯ್ಯ ಮತ್ತು ಸಹೋದರರು ಜವಳಿ ಮತ್ತು ರತ್ನಪಡಿ ವ್ಯಾಪಾರಿ ಅಂತೇಳಿ, ಬಂದರ್ನಲ್ಲಿ, ಮಂಗಳೂರಿನ ಬಂದರ್ನಲ್ಲಿ ಇದ್ದಂತಹ ಸಂಸ್ಥೆ. ಕಾಲಾನುಕ್ರಮೇಣ ವಿದೇಶಿ ಬಹಿಷ್ಕರಿಸಿ ಆದಾಗ, ಅಂದರೆ ನಮ್ಮ ಅಜ್ಜ ಆ ಟೈಮ್ನಲ್ಲಿ ವಿದೇಶಿ ಜವಳಿಗಳನ್ನು ಮಾರ್ತಾಯಿದ್ರು, ಮ್ಯಾಂಚೆಸ್ಟರ್ ವೇಸ್ಟಿಗಳನ್ನು ಮಾರ್ತಾಯಿದ್ರು ಕೂಡ, ಮತ್ತು ರತ್ನಪಡಿ ಚಿನ್ನವನ್ನು ವ್ಯಾಪಾರ ಆಗ್ತಾಯಿತ್ತು. ಪೊಲೀಸ್ ಪ್ರೊಟೆಕ್ಷನ್ ತೆಗೊಳ್ಳದೆ ವಿದೇಶಿ ಬಹಿಷ್ಕರಿಸಿ ಅಂತ ಹೇಳಿದಾಗ ಎಲ್ಲ ಸ್ಟಾಕನ್ನು ಹಾಗೇ ತ್ಯಜಿಸಿ ರತ್ನವನ್ನು ಮಾತ್ರ ಹಿಡ್ಕೊಂಡು ಈ ಕಡೆಗೆ ಬಂದು ಸುಬ್ರಹ್ಮಣ್ಯ ಈ ಕಡೆಗಳಲ್ಲಿ ಕಟ್ಟೆ ಅಂತೇಳಿ ಹೇಳ್ತಾ ಇದ್ರು. ಆಗ ಕಟ್ಟೆ ಅಂತ ಹೇಳಿದರೆ ಅಲ್ಲಲ್ಲಿ ಮನೆಗಳಲ್ಲಿ ಚಿನ್ನವನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಟು ಒಂದು 15 ದಿವಸ ಆರ್ಡ್ರ್ ತಗೊಂಡು ಬಂದು ವ್ಯಾಪಾರ ಮಾಡಿ ಮುಂದೆ ಹೋಗ್ತಾಯಿದ್ರು. ಆ ತ್ಯಾಗಕ್ಕೆ ನಾವೆಲ್ಲರೂ ಒಂದು ನಮನ ಕೊಡಬೇಕಾ ಬೇಡವಾ? ಅಲ್ಲಿಂದ 44ರಲ್ಲಿ ಇಲ್ಲಿ ವ್ಯಾಪಾರ ಪ್ರಾರಂಭ ಮಾಡಿ ಇಂದಿಗೆ ಈ ಸಂಸ್ಥೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆನಂತರ ಮುಳಿಯ ಕೃಷ್ಣ ಭಟ್ ನನ್ನ ದೊಡ್ಡಪ್ಪ ಹಾಗೂ ಮುಳಿಯ ಶ್ಯಾಮ್ ಭಟ್ ತಂದೆಯವರು ಇದನ್ನು ನಿರ್ವಹಿಸ್ತಾ ಬಂದರು. 2000ನೇ ಇಸ್ವಿಯಲ್ಲಿ 1994ರಲ್ಲಿ ನಾವು ಅದನ್ನು 70 ಸ್ಕ್ವೇರ್ ಫೀಟಿನ ಮಳಿಗೆ ಇದ್ದದ್ದನ್ನು 400 ಸ್ಕ್ವೇರ್ ಫೀಟ್ ಆಗಿ ಪ್ರಥಮ AC ಶೋರೂಮ್ ಆಗಿ ಕನ್ವರ್ಟ್ ಮಾಡಿದ್ವಿ. 2000ನೇ ಇಸ್ವಿಯಲ್ಲಿ ಒಟ್ಟಾಗಿ ಎಲ್ಲರೂ ಸೇರಿಕೊಂಡು ಇದನ್ನು ಮತ್ತು 2000 ಸ್ಕ್ವೇರ್ ಫೀಟ್ನ 400 ಸ್ಕ್ವೇರ್ ಫೀಟ್ನ ಶೋರೂಮ್ ಮಾಡಿದ್ವಿ. ಆನಂತರ 2008ರಲ್ಲಿ ಮಡಿಕೇರಿಯಲ್ಲಿ ಸ್ಥಾಪನೆ ಮಾಡಿದ್ವಿ. ಇದರ ಮಧ್ಯೆ ಶಿಸ್ತುಬದ್ಧ ಅಂತ ಹೇಳೋದನ್ನು ನೀವು ಈಗಾಗಲೇ ವೇಣು ಶರ್ಮಾ ಹೇಳಿದ್ದನ್ನು ಕೇಳಿದರು. ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತೇಳಿ ಆದರೆ ಅದಕ್ಕೆ ಶಿಸ್ತು ಅಗತ್ಯ. 2005ರಲ್ಲಿ ಕೃಷ್ಣನಾರಾಯಣ ಮತ್ತು ನಾವು ಅದನ್ನು ISO ಸಂಸ್ಥೆಯಾಗಿ ಮಾಡಿದ ಹೆಮ್ಮೆ ನಮ್ಮದು. 2008ರಲ್ಲಿ ಮಡಿಕೇರಿ ಶೋರೂಮ್, 2009ರಲ್ಲಿ ಗೋಣಿಕೊಪ್ಪ, 2011ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇದೇ ಶೋರೂಮು ಇದರ ಮೊದಲಿನ ರೂಪ. ಇದು ವರ್ಷನ್ 2 ಮುಳಿಯ ಪುತ್ತೂರು ವರ್ಷನ್ 2 ಅನ್ನು ಇವತ್ತು ನೋಡಿದಿರಿ. ವರ್ಷನ್ 1 ಅಲ್ಲಿತ್ತು. 2011ರಲ್ಲಿ ಪುನಃ ಬೆಂಗಳೂರು ಶೋರೂಮು, 2018ರಲ್ಲಿ ಬೆಳ್ತಂಗಡಿ ಶೋರೂಮನ್ನು ಮಾಡುವಂತೆ ದೇವರು ನಮ್ಮನ್ನು ಹರಸಿದ್ದಾರೆ. ಇವತ್ತು ನೀವು ಹೊಸ ಶೋರೂಮನ್ನು ಇವತ್ತಿಲ್ಲಿ ನೋಡಿದ್ದೀರಿ. ದೇವಸ್ಥಾನಗಳಲ್ಲಿ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗ್ತದೆ. ಇದು ಗ್ರಾಹಕ ದೇಗುಲ, ಹಾಗೆ ಇದು ಲಕ್ಷ್ಮಿಯ ದೇಗುಲ. ಚಿನ್ನ ಅಂತೇಳಿ ಹೇಳಿದರೆ ಪ್ರತ್ಯಕ್ಷ ಲಕ್ಷ್ಮಿ. ಈ ಪ್ರತ್ಯಕ್ಷ ಲಕ್ಷ್ಮಿಗೆ ಒಂದು ಸಣ್ಣ ಬ್ರಹ್ಮಕಲಶದ ಅವಶ್ಯಕತೆ ಇತ್ತು. ಯಾಕೆಂತ ಹೇಳಿದರೆ ಒಂದೊಂದಷ್ಟು ಬಿಡಿ ಭಾಗಗಳು ಅಲ್ಲಲ್ಲಿ ಇದಾಗ್ತಾ ಇತ್ತು. ಸೊ 14 ವರ್ಷ ಆಯಿತು, 2011ರಿಂದ 2025ಕ್ಕೆ ಒಂದು ಸಣ್ಣ ರೀತಿಯಲ್ಲಿ ರೂಪಾಂತರ ಮಾಡಿ ಮುಳಿಯ ಪುತ್ತೂರು ವರ್ಷನ್ 2 ಮಾಡಬೇಕು ಅಂತೇಳಿ ಕೃಷ್ಣನಾರಾಯಣ ಇನಿಷಿಯೇಷನ್ ತಗೊಂಡರು. ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಇವತ್ತು ಅದೇ ಸಂದರ್ಭ ನಮಗೆ ಒಂದು 25 ವರ್ಷ ಅಂತೇಳಿ ಹೇಳಿದಾಗ ಇನ್ನಷ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡುವ ಸಮಯ. ಯೌವನಕ್ಕೆ ಬಂದು ಯೌವನದಿಂದ ಮುಂದೆ ಬಂದು ಇನ್ನೊಂದಷ್ಟು ಜನರನ್ನು ಸೇರಿಸಿಕೊಳ್ಳುವಂಥ ಸಮಯ. ಚಿನ್ನದ ಆಭರಣಗಳನ್ನು ಮಾರಾಟ ಮಾಡುವಲ್ಲಿಂದ ಮುಂದೆ ಮಳಿಗೆಗಳನ್ನು ಹೆಚ್ಚಿಸುವಲ್ಲಿ ನಮ್ಮ ದೃಷ್ಟಿ ಹೋಗಬೇಕು ಅಂತೇಳುವಂಥದ್ದು ನನ್ನ ಭಾವನೆ. ಇವತ್ತು ಏನು ವ್ಯಾಪಾರ ನಮ್ಮದಿದೆ ಅದನ್ನು ಮುಂದಿನ ದಿವಸಗಳಲ್ಲಿ 10 ಪಟ್ಟು ಮಾಡಿ, ಅಂದರೆ 5,000 ಕೋಟಿಯ ಗುರಿಯನ್ನು ನಾವು ತಲುಪಬೇಕು ಅಂತೇಳುವಂಥದ್ದು ನಮ್ಮ ಗುರಿ ಮುಂದಿನದು. ಬ್ರ್ಯಾಂಡ್ ಅಂಬಾಸಿಡರ್, ಇವತ್ತು ಹೊಸ ಬ್ರ್ಯಾಂಡ್ ಅಂಬಾಸಿಡರನ್ನು ನಾವು ಕರೆದಿದ್ದೇವೆ. ಈ ಗುರಿಯನ್ನು ಮುಟ್ಟಲಿಕ್ಕೆ, ಈಗ ಹೇಳಿದ ಗುರಿಯನ್ನು ಮುಟ್ಟಲಿಕ್ಕೆ ನಮ್ಮನ್ನು ಕರ್ಕೊಂಡು ಮುಂಚೆ ನಮ್ಮನ್ನು ಸಾರಥಿಯಾಗಿ ರಮೇಶ್ ಅರವಿಂದ್ ಅವರು ನಮಗೆ ಸಹಕರಿಸಲಿಕ್ಕಿದ್ದಾರೆ. ಒಂದು ಬ್ರ್ಯಾಂಡ್ ಅಂತೇಳಿದರೆ ಏನು ಅಂತೇಳಿ ಹೇಳಿದರೆ, ಬ್ರ್ಯಾಂಡ್ ಅಂತೇಳಿದರೆ ಒಂದು ವ್ಯಕ್ತಿ. ಆ ವ್ಯಕ್ತಿಗೆ ವ್ಯಕ್ತಿತ್ವ ಇದೆ, ಮುಳಿಯಕ್ಕೊಂದು ವ್ಯಕ್ತಿತ್ವ ಇದೆ. ಮುಳಿಯ ಅಂತೇಳಿ ಹೇಳಿದರೆ ಹೀಗೆ ಅಂತೇಳುವಂಥ ಭಾವನೆ ಜನರಿಗಿದೆ. ಈ ಭಾವನೆ ಏನು ಅಂತೇಳಿ ಹೇಳಿದರೆ, ಗ್ರಾಹಕರೊಂದಿಗೆ ನಾವಿದ್ದೇವೆ,
ಗ್ರಾಹಕರಿಗೆ ನಮ್ಮ ಒಂದು ಸಣ್ಣ ವಿಷಯದಲ್ಲಿ ಹೇಳಿಬಿಡ್ತೇನೆ. ನಾವು ಹೇಗೆ ಹೇಳ್ತೇವೆ ಅಂತೇಳಿ ಹೇಳಿದರೆ, ಆಭರಣ ತಗೊಂಡೋಗಿ 1 ತಿಂಗಳ ಒಳಗೆ ಎಲ್ಲಿಯಾದರೂ ಎಲ್ಲಿಯಾದರೂ ತುಂಡಾಯಿತು ಏನೋ ಆಯಿತು, ಗ್ರಾಹಕನ ಮಿಸ್ಟೇಕಿನಿಂದ ಇರ್ಬೋದು. ಒಂದು ಅಮ್ಮ ಬಂದಿದ್ದರು, ಒಬ್ಬರು ಬಳೆ ತುಂಡಾಯಿತು ಅಂತ ಬಂದರು. ಹೇಗೆ ತುಂಡಾಯಿತು ಅಂತ ಕೇಳಿದರೆ, ಅದು ಬಸ್ಸಿನ ಡೋರಿಗೆ ಸಿಕ್ತು ಸರ್, ಆದರೆ ಬೇಡ ನನಗೆ, ನಾನು ವಾಪಸ್ ಕೊಡ್ತೇನೆ, ದುಡ್ಡು ಕೊಡಿ ಅಂತ ಹೇಳಿದರು. ನಮ್ಮ ಸ್ಟಾಫ್ ಹೇಳಿದರು, ಇಲ್ಲಮ್ಮ ನಿಮ್ಗೆ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಎಲ್ಲ ಹೋಗ್ತದೆ ಅಂತ. ನಾವು ಈ ಕಡೆ ಕೂತ್ಕೊಂಡು ಕೇಳ್ತಾ ಇದ್ವಿ, ಇಲ್ಲ ಕೊಡಿ ಅವ್ರಿಗೆ ಅಂತ ಹೇಳಿದ್ವಿ. ಯಾಕೆಂತ ಹೇಳಿದ್ರೆ, ಇಲ್ಲ ಯಾಕೆ ದುಡ್ಡು ಬೇಕು ಅಂತ ಕೇಳಿದ್ರೆ, ಇಲ್ಲ ಗಟ್ಟಿ ಬಳೆ ತಗೊಳ್ಳಿಕ್ಕೆ ಹೇಳಿದರು ಮನೆಯವರು, ನಾನು ಚಂದ ಉಂಟು ಅಂತ ಅಗಲ ಬಳೆ ತಗೊಂಡೆ, ಅಗಲ ಬಳೆ ತಗೊಂಡದ್ರಿಂದ ಹೀಗಾಯಿತು, ಹಾಗಾಗಿ ವಾಪಸ್ ಕೊಟ್ಟು ಬಾ ಅಂತ ಹೇಳಿದರು ಅಂತ ಹೇಳಿದರು. ಸೊ ಹಾಗಾಗಿ ಆ ರೀತಿ ಆಗಬಾರ್ದು, ಅವ್ರಿಗೆ ಯಾವತ್ತೂ ಇರಬೇಕು ಅಂತ ಹಾಗೆ ಅವ್ರಿಗೆ ವಾಪಸ್ ಎಕ್ಸ್ಚೇಂಜ್ ಮಾಡಿಕೊಟ್ವಿ. ಸೊ ಹಾಗಾಗಿ ನಮ್ಮ ನಷ್ಟ ಅಲ್ಲ, ಗ್ರಾಹಕನಿಗೆ ಯಾವತ್ತೂ ನಷ್ಟ ಆಗಬಾರ್ದು ಅಂತ ಹೇಳುವಂಥದ್ದು ಮುಳಿಯ ಬ್ರ್ಯಾಂಡಿನ ವ್ಯಕ್ತಿತ್ವ. ಈ ಒಂದು ನಿಟ್ಟಿನಲ್ಲಿ ಇಟ್ಟುಕೊಂಡು ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯೆಡೆಗೆ, ಶುದ್ಧತೆಯನ್ನು ಮೀರಿ ಬೇರಷ್ಟು ವಿಚಾರಗಳಿದೆ. ಮುಂದಿನ ದಿವಸಗಳಲ್ಲಿ ಅದನ್ನು ನಾವು ವಿವರಿಸಲಿಕ್ಕಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಫಿನಿಶಿಂಗ್ ಇರ್ಬೋದು, ಅದರ ಸ್ಟೋನ್ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗುವಂಥದ್ದು ಆಭರಣ ಆಗ್ತದೆ. ಇಲ್ಲದಿದ್ದರೆ ಅದು ಒಳ್ಳೆಯ ಆಭರಣ ಅಂತ ಆಗೋದಿಲ್ಲ. ಶುದ್ಧತೆ ಮಾತ್ರ ಇವತ್ತು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮೀರಿದ ಪರಿಪೂರ್ಣತೆ ಎಡೆಗೆ ಸಾಗುತ್ತಾ ಇವತ್ತು ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೊಡೆಗೆ ಬಂದಿದ್ದೇವೆ ನಾವು. ಎಲ್ಲ ಈಗ ಹೇಳಿದಾಗೆ ಸಂತೋಷವನ್ನು ಸೃಷ್ಟಿಸುವುದು ನಮ್ಮ ಕೆಲಸ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಮುಂದಿನ ದಿವಸಗಳಲ್ಲಿ 50 ಶೋರೂಮಿನಲ್ಲಿ 5,000 ಕೋಟಿಯೆಡೆಗೆ ನಡೆಯಲು ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತೇಳಿ ಹೇಳ್ತಾ, ಮುಂದಿನ ರಾಯಭಾರಿ ರಮೇಶ್ ಅರವಿಂದ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಇದೊಂದು ಬಹಳಷ್ಟು ಸುದಿನ ಅಂತ ನನಗೆ ಅನ್ನಿಸ್ತಾ ಇದೆ. ತಮ್ಮೆಲ್ಲರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದೀರಿ. ತಮಗೆಲ್ಲರಿಗೂ ಒಂದು ಆದರದ ಸ್ವಾಗತ. ಈಗ ಅಣ್ಣ ಕೇಶವ ಪ್ರಸಾದ್ ಹೇಳಿದಂತೆ 1940ರಲ್ಲಿ ಮನೆ ಮನೆಗೆ ಹೋಗಿ ಚಿನ್ನ ನೀಡುತ್ತಿದ್ದ ನನ್ನ ಅಜ್ಜನವರಿಂದ ಹಿಡಿದು ಈಗ ದಕ್ಷಿಣ ಕನ್ನಡ, ಕೊಡಗು ಹಾಗೂ ಬೆಂಗಳೂರಲ್ಲಿ ಮನೆ ಮಾತಾಗಿರುವಂಥ ಮುಳಿಯ, ಈ ಮಧ್ಯದಲ್ಲಿ ನಾವು ಬಹಳಷ್ಟು ಸಾಗಿ ಬಂದಿದ್ದೇವೆ. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಅಂದರೆ ಗ್ರಾಹಕರು ನಮ್ಮ ಮೇಲೆ ಇಟ್ಟಿರುವ ಒಂದು ವಿಶ್ವಾಸ. ಈ ವಿಶ್ವಾಸಕ್ಕೆ ಮೂಲ ಕಾರಣ ಇಲ್ಲಿ ಹೇಗೆ ನಾವೊಂದು ಬಹುಮಹಡಿಯ ಕಟ್ಟಡ ಕಟ್ಟಬೇಕಿದ್ರೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನಮ್ಮ ಅಜ್ಜನವರಾದ ಮುಳಿಯ ಕೇಶವ ಭಟ್ರು, ಆಮೇಲೆ ನಮ್ಮ ದೊಡ್ಡ ತಂದೆಯಾದ ಮುಳಿಯ ಕೃಷ್ಣ ಭಟ್ರು, ನಮ್ಮ ತಂದೆಯಾದ ಮುಳಿಯ ಶ್ಯಾಮ್ ಭಟ್ರು, ಇವರು 1944ರಿಂದ 1995ರವರೆಗೆ ಉತ್ತಮವಾದ ಒಂದು ಅಡಿಪಾಯವನ್ನು ಈ ಬಿಸ್ನೆಸ್ಸಿಗೆ ಹಾಕಿ ಕೊಟ್ಟಿದ್ದಾರೆ. ಅವರಾಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಈಗ ಕಾಲಕ್ಕೆ ಮುಂದೆ ಹೋಗ್ತಾ ಇರುವ ಕಾಲಕ್ಕೆ ಸರಿಯಾಗಿ ನಾವು ಬದಲಾವಣೆಗಳನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಹಾಗೆ ಈಗ ಅಣ್ಣ ಹೇಳಿದ ಹಾಗೆ 6 ತಿಂಗಳ ಹಿಂದೆ ಈ ಶೋರೂಮ್ ಮತ್ತು ಬೆಳ್ತಂಗಡಿ ಶೋರೂಮನ್ನು ಒಂದು ರಿನೋವೇಷನ್ ಮಾಡಬೇಕು ಅಂತೇಳುವ ಒಂದು ಕಲ್ಪನೆ ನನಗೆ ಬಂತು. ಆ ಕಲ್ಪನೆ ಮತ್ತು ಮುಂದೆ ಹೋಗಿ ಬ್ರ್ಯಾಂಡ್ ರಿವ್ಯಾಂಪಿಂಗ್ ಮಾಡಿ, ಹಾಗೆ ರಮೇಶ್ ಅವರನ್ನು ಒಟ್ಟಿಗೆ ಕರ್ಕೊಂಡು ಬಂದು ಇಡೀ ನಮ್ಮ ಮುಳಿಯವನ್ನೇ ಒಂದು ರಿವ್ಯಾಂಪ್ ಮಾಡುವಂಥ ಒಂದು ಕಲ್ಪನೆ ಆಗಿ ಬಂತು. ಈ ರಿವ್ಯಾಂಪ್ ಅಂತ ಹೇಳಿದರೆ ಅದು ಬರೀ ಒಂದು ಸೂಪರ್ಫಿಷಿಯಲ್ ಕಾಸ್ಮೆಟಿಕ್ ಆಗಿ ಆಗಬಾರ್ದು. ಹೇಗೆ ಗ್ರಾಹಕರ ವಿಶ್ವಾಸವೇ ನಮಗೆ ಮುಖ್ಯವೋ ಹಾಗೆ ಗ್ರಾಹಕರಿಗೆ ಪ್ರಯೋಜನ ಆಗುವ ಹಾಗೆ ಅತ್ಯುತ್ತಮವಾದ ಆಯ್ಕೆಯನ್ನು ನೀಡಬೇಕು. ಈಗ ನಮ್ಮ ಮಂಜುಳಾ ಆಂಟಿಯವರು ಹಾಗೆ ಹೇಳಿದರು, ಮೊದಲು ಇರಲಿಲ್ಲ ಅಂತ ಹೇಳಿ, ಈಗಿರ್ಬೋದು. ಹಾಗೆ ಉತ್ತಮವಾದ ಆಯ್ಕೆ ಕೊಡಬೇಕು. ಹಾಗೆ ಉತ್ತಮವಾದ ಸರ್ವೀಸ್. ಈಗ ನಮ್ಮಲ್ಲಿ ಗ್ರಾಹಕರಿಗೆ ಊಟದ ವ್ಯವಸ್ಥೆ ಇದೆ. ಅದು ಯಾಕೆ ಅಂತ ಹೇಳಿದರೆ, ಮಧ್ಯಾಹ್ನ ನಮ್ಮ ಸಿಬ್ಬಂದಿಗಳು
ಊಟ ಮಾಡಿ ಬರುವಾಗ ಗ್ರಾಹಕರಲ್ಲಿ ಹಸಿವಲ್ಲಿರ್ತಾರೆ. ಗ್ರಾಹಕರು ದೇವರು ಅಂತೇಳಿ ನಾವು ಹೇಳ್ತೇವೆ. ದೇವರಿಗೆ ನೈವೇದ್ಯ ಕೊಡದೆ ನಾವು ಊಟ ಮಾಡುವಂಥದ್ದು ಸರಿಯಾಗೋದಿಲ್ಲ. ಹಾಗೆ ಗ್ರಾಹಕರಿಗೆ ಒಂದು ಊಟದ ವ್ಯವಸ್ಥೆ, ಹಾಗೆ ಮಕ್ಕಳಿಗೆ ಪ್ಲೇ ಏರಿಯಾ ಯಾಕೆ ಅಂತೇಳಿ ಹೇಳಿದರೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅಂತೇಳಿ ಹೇಳಿದಾಗೆ ಚಿಕ್ಕ ಮಕ್ಕಳಿಗೆ ಚಿನ್ನದ ಅಂಗಡಿಯಲ್ಲಿ ಬಂದ 10 ನಿಮಿಷದಲ್ಲಿ ಬೋರ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಅವರಿಗೆ ಎಂಗೇಜ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ. ಹಾಗೆ ಬೆಳೆದುಕೊಂಡು ಹೋಗುವಾಗ ನಮ್ಮ ಹೊಸ ಕ್ಯಾಶ್ ಲೈನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತೇಳಿ ಯಾಕೆಂತ ಹೇಳ್ತಾ ಇರೋದು ಅಂತೇಳಿದರೆ, ಮುಳಿಯದಲ್ಲಿ ಬರುವಾಗ ಬರೀ ಒಂದು ಚಿನ್ನ ತೆಗೊಳ್ಳಿಕ್ಕೆ ಅಂತ ಬರುವುದಲ್ಲ, ಮುಳಿಯಕ್ಕೆ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರೂ ಸಂತೋಷವಾಗಿ ಸದಾ ಸಂತೋಷದಲ್ಲಿರಬೇಕು ಅಂತ ಹೇಳುವಂಥದ್ದು ಮುಳಿಯದ ಒಂದು ಧ್ಯೇಯ. ಅದು ಗ್ರಾಹಕರಾಗಿರ್ಬೋದು, ಗ್ರಾಹಕರು ಬಂದಿರುವಾಗ ಬರೀ ಅವರೊಂದು ಚೈನ್ ಕೇಳಿದರು ಅಂತೇಳಿದರೆ ಆ ಚೈನನ್ನು ಕೊಟ್ಟು ಬಿಡುವಂಥದ್ದಲ್ಲ, ಯಾವ ವಿಷಯಕ್ಕೆ ಯಾರಿಗೆ ಕೊಡುವಂಥದ್ದು, ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಿ, ಆ್ಯನಿವರ್ಸರಿಗೋಸ್ಕರವ ಅಥವಾ ಮದುವೆಗೋಸ್ಕರವ, ಡೈಲಿ ವೇರಿಗೋಸ್ಕರವ, ಅಲ್ಲ ಒಕೇಶನ್ ವೇರ, ಹಾಗೆ ಕೇಳಿ ಗ್ರಾಹಕರ ಒಂದು ಅಗತ್ಯಕ್ಕೆ ತಕ್ಕವಾಗಿ ನೀಡುವಂಥದ್ದು, ಅವರಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಮುಳಿಯದ ಜವಾಬ್ದಾರಿ. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವರಿಗೆ ಬೇಕಾದ ಫೆಸಿಲಿಟೀಸ್ ಇಲ್ಲಿ ಕೊಟ್ಟು ಅವರು ಸಂತೋಷವಾಗಿರಬೇಕು. ಸಮಾಜಮುಖಿಯಾಗಿ ಹೀಗೆ ಈಗ ಅಣ್ಣ ಹೇಳಿದರು, 1940ರಲ್ಲಿ ರತ್ನಪಡಿ ವ್ಯಾಪಾರದಲ್ಲಿ ಮ್ಯಾಂಚೆಸ್ಟರ್ ವಸ್ತ್ರವನ್ನು ಬಿಟ್ಟು ದೇಶದ ಪರವಾಗಿ ಬರೇ ಚಿನ್ನವನ್ನು ತಗೊಂಡು ಪುತ್ತೂರಿಗೆ ಬಂದದ್ದು ನಮ್ಮ ಅಜ್ಜ. ಹಾಗೆ ಇಲ್ಲಿ ಸಮಾಜಮುಖಿಯಾದ ಹಲವಾದ ಕಾರ್ಯಕ್ರಮಗಳನ್ನು ಮುಳಿಯದ ಮೂಲಕ ನಾವು ಮಾಡಿಕೊಂಡು ಸಮಾಜದಲ್ಲೂ ಸಂತೋಷವನ್ನು ಉಂಟು ಮಾಡುತ್ತಾ, ಹಾಗೆ ಇನ್ವೆಸ್ಟರ್ಸ್ಗಳಿಗೂ ಅವರಿಗೂ ಸಂತೋಷವನ್ನು ಉಂಟು ಮಾಡುತ್ತಾ, ನಮ್ಮ ವೆಂಡರ್ಸ್ ಸಪ್ಲೈಯರ್ ಇದ್ದಾರೆ ಇವರಿಗೂ ಸಂತೋಷವನ್ನು ಉಂಟು ಮಾಡುತ್ತಾ, ಈ ಹೊಸ ಶೋರೂಮ್ ನಮ್ಮ ಮುಳಿಯ ಹೊಸ ರೀಬ್ರ್ಯಾಂಡಿಂಗ್ ಆಗಬೇಕು ಅಂತ ಹೇಳಿಕೊಂಡು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಹೆಚ್ಚು ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಈ ಬ್ರ್ಯಾಂಡ್ ರಿವ್ಯಾಂಪಿಂಗ್ ಮಾಡಿದೆ. ಹಾಗೆ ಸದಾ ಸಂತೋಷಕ್ಕೆ ಎಷ್ಟು ನಮಗೆ ಸೂಟ್ ಆಯಿತು ಅಂತ ಹೇಳಿದರೆ, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ರಮೇಶ್ ಅರವಿಂದ್ ಅವರು ಲಾಸ್ಟ್ ಟೈಮ್ ಮೀಟ್ ಆದಾಗ ಹೇಳಿದರು, ಬಹಳಷ್ಟು ಖುಷಿಯಾಯಿತು ಅಂತೇಳಿ. ಯಾಕೆಂತೇಳಿದರೆ ಅವರು ಅದೇ ಒಂದು ಕ್ಯಾಶ್ ಲೈನಲ್ಲಿ ನಂಬಿಕೊಂಡಿರುವವರು. ಜೀವನ ನಾವು ನಾವು ಸಂತೋಷವಾಗಿರಬೇಕು ಅಂತ ಹೇಳಿಕೊಂಡು, ಯಾಕೆಂದರೆ ಜೀವನ ಇರೋದು ಬಹಳ ಒಂದು ಸಣ್ಣ ಸಮಯ, ಅದರಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳೋದನ್ನು ಅವರು ಹೇಳ್ತಾರೆ. ಹಾಗಾಗಿ ಟ್ರಸ್ಟ್, ಮುಳಿಯದ ಟ್ರಸ್ಟ್ ಹಾಗೂ ರಮೇಶ್ ಅರವಿಂದ್ ಬಗ್ಗೆಗೂ ಸಮಾಜದಲ್ಲಿ ಟ್ರಸ್ಟ್ ಇದೆ. ಹಾಗೆ ಅವರು ಸಮಾಜಕ್ಕೆ ಒಳ್ಳೇದು ಬಯಸ್ತಾರೆ, ಮುಳಿಯು ಸಮಾಜಕ್ಕೆ ಒಳ್ಳೆ ಬಯಸ್ತದೆ. ಸೊ ಈ ಒಂದು ಅಸೋಸಿಯೇಷನ್ ತುಂಬ ಕಾಲ ಮುಂದುವರಿಲಿ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರವನ್ನು ಹೊಸ ಶೋರೂಮಿಗೆ ಬಯಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮಹಾಲಿಂಗೇಶ್ವರ ಜಾತ್ರೆ ಮುಗಿದು ಹೊಸ ದಿನ, ದೇವರನ್ನು ನೆನಪಿಸುತ್ತಾ 81 ವರ್ಷಗಳ ಹಿಂದೆ ಇವತ್ತೆಲ್ಲ ನಾವು ಸೇರೋದಕ್ಕೆ ಕಾರಣೀಭೂತರಾದ ದಿವಂಗತ ಕೇಶವ ಭಟ್ ಇವರನ್ನು ನೆನಪಿಸುತ್ತಾ ಇವತ್ತಿನ ಕಾರ್ಯಕ್ರಮ, ಗ್ರಾಹಕರನ್ನು ಮೊದಲಿಗೆ ಸ್ವಾಗತಿಸುತ್ತಾ, ಈ 80 ವರ್ಷಗಳ ಪಯಣದಲ್ಲಿ ನಮ್ಮ ಜೊತೆಗೆ ನೀವಿದ್ದೀರಾ, ಇನ್ನು ಮುಂದೇನೂ ಇರ್ತೀರಾ. ಇವತ್ತು ಬಂದ ಎಲ್ಲರಿಗೂ, ಇನ್ನು 1 ತಿಂಗಳ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಚಿನ್ನದ ಅಂಗಡಿಗೆ ಬರುವ ಎಲ್ಲರಿಗೂ ಸ್ವಾಗತಿಸುತ್ತಾ, ರಮೇಶ್ ಅರವಿಂದ್ ಮೇಲೆ ಒಂದೆರಡು ಮಾತು. 145 ಸಿನಿಮಾ ಮಾಡಿದ್ದಾರೆ. ಬಹುಶಃ ನಮ್ಮೂರಿನ ಸುತ್ತ ಎಲ್ಲ ನಟರ ನಡುವಲ್ಲಿ ಒಂದು ಎದ್ದು ನಿಲ್ಲುವ ವಿಶೇಷ ನಟ ರಮೇಶ್ ಅರವಿಂದ್. ಇಂಜಿನಿಯರ್ ಪದವೀಧರ, ತಂಜಾವೂರು ಮೂಲ ಇರ್ಬೋದು, ಕನ್ನಡದ ಮಣ್ಣು, ತಮಿಳಲ್ಲಿ ಸಿನಿಮಾ ಮಾಡಿದ್ದಾರೆ, ತೆಲುಗು ಮಾಡಿದ್ದಾರೆ. ಅವರ ಒಂದೊಂದು ಪದ್ಯಗಳು ಬಹುಶಃ ಎಷ್ಟೋ ಜನರ ರಾತ್ರಿಯ ನಿದ್ದೆಗಳನ್ನು ಮುಂದುವರಿಸಿದೆ. ಅವರ ಸಿನಿಮಾಗಳನ್ನು ನೋಡಿ ಎಷ್ಟೋ ಜನ ಪ್ರೇಮ ಗೀತೆ, ಕವಿತೆ ಹಾಡಿದ್ದಾರೆ. ಬದುಕಲ್ಲಿ ಅವರನ್ನು ಒಂದು ರೋಲ್ ಮಾಡೆಲ್ ಆಗಿ ತಿಳ್ಕೊಂಡಿದ್ದಾರೆ. ಇತ್ತೀಚೆಗಂತೂ ಅವರ ಮೋಟಿವೇಶ್ನಲ್ ಮಾತುಗಳು 10 ಲಕ್ಷ
ಮೀರಿ ಹೋಗ್ತಾ ಇದೆ. ಎಷ್ಟೋ ಅಮ್ಮಂದಿರು ಮಕ್ಕಳನ್ನು ಬೆಳೆಸುವ ರೀತಿ ಮೋಟಿವೇಶನ್ ಹಿನ್ನೆಲೆಯಲ್ಲಿ ರಮೇಶ್ ಅರವಿಂದ್ ರೀಲ್ಸ್ಗಳನ್ನು, ಅವರ ವಿಡಿಯೋಗಳನ್ನು ಒಂದು ಹೋಲಿಕೆ ಮಾಡಿ ಬದುಕಿನ ಬದಲಾವಣೆಗೆ ಹೆಸರುವಾಸಿಯಾಗಿದ್ದಾರೆ. 100 ಜನ್ಮಕ್ಕೂ ಹಲವು ಪದ್ಯಗಳನ್ನು ಈಗಾಗಲೇ ಕೇಳಿದಿರಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಒಂದೊಂದು ಪದ್ಯವು ವಿಶೇಷ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.